ಸ್ಟೈಲಿಶ್ ಲುಕ್, ಅತ್ಯಾಧುನಿಕ ವ್ಯವಸ್ಥೆಯ ಜೊತೆ ತುಳುನಾಡಿನ ಸಾಂಪ್ರದಾಯಿಕ ಶೈಲಿ, ಮದುಮಗಳಂತೆ ಸಿಂಗಾರಗೊಳ್ತಾ ಇರುವ ನೂತನ ಡಿಸಿ ಆಫೀಸ್ ಕಚೇರಿ, ದೇಶದಲ್ಲೇ ಹೆಚ್ಚು ವಿಸ್ತೀರ್ಣದ ಜಿಲ್ಲಾಧಿಕಾರಿ ಕಚೇರಿ ಎಂಬ ಹೆಗ್ಗಳಿಕೆ. ಲೋಕಾರ್ಪಣೆಗೆ ಸಜ್ಜಾಗಿ ನಿಂತ ಪಟೇಲ್ನ ನೂತನ ಡಿಸಿ ಆಫೀಸ್ ಉದ್ಘಾಟನೆಗೆ ಸಜ್ಜುಗೊಂಡಿದೆ ನೂತನ ಜಿಲ್ಲಾಧಿಕಾರಿ ಕಚೇರಿ. 2,23,159 ಚದರ ಅಡಿ ವಿಸ್ತೀರ್ಣದ ದೇಶದ ಮೊತ್ತ ಮೊದಲ ಜಿಲ್ಲಾಧಿಕಾರಿ ಕಚೇರಿ. ಪಾರಂಪರಿಕ ಕಟ್ಟಡವಾಗಲಿದೆ ಹಳೆ ಜಿಲ್ಲಾಧಿಕಾರಿ ಕಚೇರಿ. ಎಸ್, ಕರ್ನಾಟಕ ಸರ್ಕಾರದ ಮಹತ್ವದ ಯೋಜನೆಯಲ್ಲಿ ಒಂದಾಗಿದ್ದ ದಕ್ಷಿಣ ಕನ್ನಡ ಜಿಲ್ಲೆಯ ನೂತನ ಜಿಲ್ಲಾಧಿಕಾರಿ ಕಚೇರಿಗೆ ಕೊನೆಗೂ ಉದ್ಘಾಟನೆ ಭಾಗ್ಯ ದೊರಕಿದ್ದು, ದೇಶದ ಮೊತ್ತ ಮೊದಲ ಬೃಹತ್ ಜಿಲ್ಲಾಧಿಕಾರಿ ಕಟ್ಟಡ ಪ್ರಜಾಸೌಧ ಎಂಬ ಹೆಗ್ಗಳಿಕೆ ಪಡೆಯಲಿದೆ. ಇನ್ನು ನೂತನ ಪ್ರಜಾಸೌಧವನ್ನು ನಾಳೆ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಉದ್ಘಾಟಿಸಲಿದ್ದಾರೆ. ಈ ಹಿಂದೆ ಸಿದ್ದರಾಮಯ್ಯರವರು ಮುಖ್ಯಮಂತ್ರಿ ಆಗಿದ್ದ ವೇಳೆ ಜಿಲ್ಲೆಯ ಜನರ ಬೇಡಿಕೆ ಮೇರೆಗೆ 2016ರಲ್ಲಿ 41 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಗರದ ಹೊರಭಾಗದಲ್ಲಿ ನೂತನ ಜಿಲ್ಲಾಧಿಕಾರಿ ಕಚೇರಿ ನಿರ್ಮಾಣಕ್ಕೆ ಯೋಜನೆಯನ್ನು ರೂಪಿಸಲಾಗಿತ್ತು. ಆದರೆ ಕಳೆದ 8 ವರ್ಷಗಳಿಂದ ಕಾಮಗಾರಿ ಆಮೆಗತಿಯಲ್ಲಿ ಸಾಗಿದ್ದು, ಇದೀಗ ಮತ್ತೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಒಟ್ಟು 75 ಕೋಟಿ ರೂಪಾಯಿ ಅನುದಾನದಲ್ಲಿ ನೂತನ ಜಿಲ್ಲಾಧಿಕಾರಿ ಕಚೇರಿ ಕಾಮಗಾರಿ ಪೂರ್ಣಗೊಂಡು ಉದ್ಘಾಟನೆಗೆ ಸಜ್ಜುಗೊಂಡಿದೆ. ಹೌದು, ನಗರದ ಹೊರವಲಯದ ಪಡೀಲ್ನಲ್ಲಿ ನಿರ್ಮಾಣಗೊಂಡ ನೂತನ ಪ್ರಜಾಸೌಧ ಜಿಲ್ಲಾಧಿಕಾರಿ ಕಚೇರಿಗೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಧಿಕೃತ ಚಾಲನೆಯನ್ನು ನೀಡಲಿದ್ದು, ಈಗಿನ ಜಿಲ್ಲಾಧಿಕಾರಿ ಕಚೇರಿಯನ್ನು ಪಾರಂಪರಿಕ ಕಟ್ಟಡವಾಗಿ ಮಾಡುವ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯ ಗುದ್ದಲಿ ಪೂಜೆ ನೆರವೇರಿಸಲಿದ್ದಾರೆ. ಇನ್ನು ನೂತನ ಜಿಲ್ಲಾಧಿಕಾರಿ ಕಟ್ಟಡ ಸರಿಸುಮಾರು 2,23,159 ಚದರ ಅಡಿ ವಿಸ್ತೀರ್ಣ ಹೊಂದಿದ್ದು, ದೇಶದ ಮೊತ್ತ ಮೊದಲ ಬೃಹತ್ ಜಿಲ್ಲಾಧಿಕಾರಿ ಕಚೇರಿ ಇದಾಗಲಿದ್ದು, ಒಟ್ಟು 23 ಇಲಾಖೆಗಳು ಈ ಕಟ್ಟಡದಲ್ಲಿ ಕಾರ್ಯಾಚರಿಸಲಿವೆ. ಜಿಲ್ಲೆಯ 133ನೇ ಜಿಲ್ಲಾಧಿಕಾರಿ ಆದ ನನ್ನ ಅವಧಿಯಲ್ಲಿ ಈ ನೂತನ ಪ್ರಜಾಸೌಧ ಉದ್ಘಾಟನೆ ಆಗ್ತಾ ಇರುವುದು ಹೆಮ್ಮೆಯ ಮತ್ತು ಸಂತೋಷದ ವಿಚಾರ ಎನ್ನುತ್ತಾರೆ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಮುಲ್ಲೈ ಮುಗಿಲನ್ ಎಂಪಿ. ಸನ್ಮಾನ್ಯ ಮುಖ್ಯಮಂತ್ರಿಗಳು, ಮುಖ್ಯಮಂತ್ರಿಗಳು, ಸನ್ಮಾನ್ಯ ಸ್ಪೀಕರ್, ರೆವೆನ್ಯೂ ಮಿನಿಸ್ಟರ್, ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಮತ್ತು ಸ್ಥಳೀಯ MLA ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ನಡೆಯಲಿದೆ. ಜಿಲ್ಲಾ ಪ್ರಜಾಸೌಧದ ಪ್ರಾರಂಭವನ್ನು ಮಾಡ್ತಾಯಿದ್ವಿ. ಅವತ್ತಿನ ದಿವಸದಿಂದ 16ನೇ ತಾರೀಕಿಂದ ಜಿಲ್ಲಾಧಿಕಾರಿಗಳ ಕಚೇರಿ ಅಲ್ಲಿಯಿಂದನೇ ಕಾರ್ಯನಿರ್ವಹಣೆಯನ್ನು ಮಾಡಲಿದೆ. ಸುಮಾರು ಒಂದು 23 ಇಲಾಖೆಗಳು ಒಳಗೊಂಡಂತೆ ದೊಡ್ಡ ಸಂಕೀರ್ಣ, ಬಹುಶಃ ಅತಿ ದೊಡ್ಡ ಜಿಲ್ಲಾಧಿಕಾರಿಗಳ ಒಂದು ಜಿಲ್ಲಾಡಳಿತದ ಸಂಕೀರ್ಣ. 2,53,159 ಸ್ಕ್ವೇರ್ ಫೀಟ್ ಜಾಗ ಇರುವಂಥ ದೊಡ್ಡ ಸಂಕೀರ್ಣ. ಅದು ಭಾಳ ವರ್ಷಗಳಿಂದ ಅದರಲ್ಲಿ ಇದ್ದಿದ್ದು ಇದೆಲ್ಲ ನಿವಾರಣೆಯಾಗಿ ಈಗ ಒಟ್ಟು 75 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅದು ಪೂರ್ಣಗೊಂಡಿದೆ. 55 ಕೋಟಿ ರೂಪಾಯಿದು ರೆವೆನ್ಯೂ ಡಿಪಾರ್ಟ್ಮೆಂಟಿಂದ KHB ಮುಖಾಂತರ ಆಗಿದೆ. 20 ಕೋಟಿ ರೂಪಾಯಿ ಸ್ಮಾರ್ಟ್ ಸಿಟಿಯಿಂದ ಕೂಡ ಅದರಲ್ಲಿ ಫಂಡನ್ನು ಹಾಕ್ಬಿಟ್ಟು ಅದನ್ನೀಗ ಸಂಪೂರ್ಣ ಮುಗಿಸ್ತಾ ಇದ್ದೇವೆ. 16ನೇ ತಾರೀಕಿಂದ ಅದು ವಿಸ್ತಾರವಾದ ಒಂದು ಹೊಸ ಇದರಲ್ಲಿ ಕಾರ್ಯನಿರ್ವಹಣೆ ಪ್ರಾರಂಭ ಆಗ್ತದೆ. ಅದು ಒಂದು ನಮ್ಮದೇ ತುಳುನಾಡಿಗೆ ಇರುವಂಥ ಒಂದು ಶೈಲಿಯಲ್ಲಿ, ಆಧುನಿಕ ವ್ಯವಸ್ಥೆಗಳೊಂದಿಗೆ, ಬಟ್ ನಮ್ಮದೇ ಆದಂಥ ಟ್ರೆಡಿಷ್ನಲ್ ಶೈಲಿಯಲ್ಲಿ ಅದನ್ನು ನಿರ್ಮಾಣಿಸಲಾಗಿದೆ. ಬಹುಶಃ ಇರ್ಬೋದು, ಅದೇ 2.5 ಲಕ್ಷ ಇದಿರುವಂಥದ್ದು G+ ಬೇಸ್ಮೆಂಟು, ಗ್ರೌಂಡ್ 1, 2, 3 ಫ್ಲೋರ್ಸ್ ಸಂಕೀರ್ಣ ಇರುವಂಥ ದೊಡ್ಡ ಕಟ್ಟಡ. ಒಂದು ಡಿಸ್ಟ್ರಿಕ್ಟ್ ಮಟ್ಟದಕ್ಕೆ ಇದು ಅತಿ ದೊಡ್ಡ ಸಂಕೀರ್ಣದ ಕಟ್ಟಡ. ಇದರಲ್ಲಿ ಈಗ ನಮ್ಮ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ, ಹಳೆಯ ಕಚೇರಿಯಲ್ಲಿ ಇರುವಂಥ ರೆಕಾರ್ಡ್ ರೂಮು ಕೂಡ ಅಲ್ಲಿ ಶಿಫ್ಟ್ ಆಗಲಿದೆ. ಮೊಟ್ಟ ಮೊದಲನೇ ಬಾರಿಗೆ ಇದರಲ್ಲಿ ಸುಮಾರು 357 ಬಾಕ್ಸಸ್ ಒಳಗೊಂಡಂತೆ ಕಂಪ್ಲೀಟ್ ಆಧುನಿಕ ರೀತಿಯಲ್ಲಿ ಫಸ್ಟ್ ಸಚ್ ಅ ಲಾರ್ಜ್ ರೆಕಾರ್ಡ್ ರೂಮ್ ಇಸ್ ಗೋಯಿಂಗ್ ಟು ಬಿ ಸೆಟ್. ಅದರ ಜೊತೆನೇ ಅದೊಂದು 4 ಲೇನ್ ರೋಡ್ ಕೂಡ ಕಂಪ್ಲೀಟ್ ಆಗಿದೆ. ಆಲ್ಮೋಸ್ಟ್ 98% ಕಂಪ್ಲೀಟ್ ಆಗಿದೆ.
ಸೊ ಅದು ಒಂದು, ಪ್ಲಸ್ ಇದು ಬೇರೆ ಬೇರೆ ತಾಲೂಕುಗಳಿಂದ ಬರುವವರಿಗೆ ಅದೊಂದು ಇದು ನಗರದ ಒಳಗಡೆ ಬರಲಿಕ್ಕೆ ಅವಶ್ಯಕತೆ ಇಲ್ಲದೆ ಬಂಟ್ವಾಳ ಇರ್ಬೋದು, ಬೆಳ್ತಂಗಡಿ, ಪುತ್ತೂರು ಎಲ್ಲ ಅದೇ ದಾರಿಯಲ್ಲಿ ಬರುವರು. ಸೊ ಅಲ್ಲಿಂದನೇ ಅದು ಆಕ್ಸೆಸಿಬಲ್ ಟು NHಗೆ ಹತ್ತಿರ ಇದೆ. ಪ್ಲಸ್ ಮಂಗಳೂರು ನಗರ ದೊಡ್ಡ ಮಟ್ಟದಲ್ಲಿ ಬೆಳೀಲಿಕ್ಕೆ ಇದು ಒಂದು ಒಳ್ಳೆಯ ಆ್ಯಂಕರ್ ಇನ್ವೆಸ್ಟ್ಮೆಂಟ್ ಥರ. ಈಗ ಸರ್ಕಾರದ ಇನ್ವೆಸ್ಟ್ಮೆಂಟಲ್ಲಿ ದೊಡ್ಡ ಮಟ್ಟದಲ್ಲಿ ಆಗುವಾಗ ಆ ಒಂದು ಏರಿಯಾ ಸಹ ಈಗಾಗಲೇ ಒಳ್ಳೆಯ ಬೆಳವಣಿಗೆ ಬಂದಿದೆ. ಅದು ಇನ್ನೂ ಕೂಡ ಬೆಳೀಲಿಕ್ಕೆ ಸಾಧ್ಯತೆ. ಒಟ್ಟಿನಲ್ಲಿ ಅನೇಕ ಗೊಂದಲ ಮತ್ತು ನೆನೆಗುದಿಗೆ ಬೀಳುವ ಹಂತದಲ್ಲಿ ನೂತನ ಜಿಲ್ಲಾಧಿಕಾರಿಗಳ ಪ್ರಜಾಸೌಧ ಕಟ್ಟಡ ನಾಳೆ ಅಧಿಕೃತವಾಗಿ ಉದ್ಘಾಟನೆಗೊಳ್ಳಲಿದೆ. ಇನ್ನು ಕಾರ್ಯಕ್ರಮದಲ್ಲಿ ಜಿಲ್ಲೆಯ ವಿವಿಧ ಫಲಾನುಭವಿಗಳಿಗೆ ಯೋಜನೆ ವಿತರಣೆಯ ಅದ್ದೂರಿ ಕಾರ್ಯಕ್ರಮ ನಡೆಯಲಿದೆ. ಅಹಮದ್ ಬಾವಾ ಮಂಜೂರು, ದೈಜ್ ವರ್ಲ್ಡ್ 24/7.